ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಸಿವೆ ಬೆಳೆಯುವ ದೇಶವಾಗಿದೆ ನೇಪಾಳ. ಸಾಸಿವೆ ಎಣ್ಣೆ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಭಾರತವು ಸಾಸಿವೆ ಸಾಕಷ್ಟು ಬೆಳೆದರೂ ಕೂಡ ಆಮದು ಮಾಡಿಕೊಳ್ಳುವ ದೇಶವಾಗಿದೆ. ನೇಪಾಳ, ರಷ್ಯಾ, ಕೆನಡಾ ಅತಿ ಹೆಚ್ಚು ಸಾಸಿವೆ ಬೆಳೆಯುವ ಮೊದಲ 3 ಸ್ಥಾನದ ದೇಶಗಳು. ನೇಪಾಳ 2.23 ಲಕ್ಷ ಟನ್, ರಷ್ಯಾ 1.45 ಲಕ್ಷ ಟನ್, ಕೆನಡಾ 61,000 ಟನ್, ಮ್ಯಾನ್ಮಾರ್ 35,000 ಟನ್, ಉಕ್ರೇನ್, USA, ಚೀನಾ ತಲಾ 20,000 ಟನ್, ಕಜಕಸ್ತಾನ್ 9,000 ಟನ್, ಇಥಿಯೋಪಿಯಾ 3,000 ಟನ್ ಮತ್ತು ಸೆರ್ಬಿಯಾ 2,500 ಟನ್ ಸಾಸಿವೆಯನ್ನು ಬೆಳೆಯುವರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕಾಠ್ಮಂಡು. VNR Gold.